ಮಹಿಳೆಯರೊಟ್ಟಿಗೆ ನೀನು ಓಡುದಾ? ಎಲ್ಲಿಂಟು ಕರಿಮಣಿಯಲ್ಲಿಂಟು ರೆಡಿ 1 2 3 ಬಂದು ವಿಸಿಲ್ ಹೊಡುವೆ. ಸಂತೆ ಅಂದು 4 ಸರ್ದಿತ್ತಾನಿಗ್ಲಿ ಎಂಚಿನಯ ಒಂಜಿ ದೆಪ್ಪಲೆ. ಈ ಸರ್ದಿ ಪಿಂಕಿ ಅಕ್ಕನಿಗೆ ಪ್ರೈಸ್ ಬಂದ್ರೆ 15,000 ಸಬ್ಸ್ಕ್ರೈಬ್. ವಾ ವಿಜಯ ಕವಿತಾ ಅವರು ಪ್ರಥಮ ಸ್ಥಾನ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ನಾನು ಮಾಣಿಯಲ್ಲಿ ಶಾರದೋತ್ಸವದ ಪ್ರಯುಕ್ತ ಕ್ರೀಡೋತ್ಸವ ನಡೀತಾ ಉಂಟು. ಸೊ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಆ್ಯಂಡ್ ಈ ವಿಡಿಯೋದಲ್ಲಿ ಕೆಲವರಿಗೆ ಬರಲಿಕ್ಕೆ ಇಷ್ಟ ಇಲ್ಲ, ಸೊ ಆದರೂ ಕೂಡ ಅವರ ಫೇಸ್ ಬಂದಿದೆ. ಸೊ ಯಾರಿಗದು ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಲೈವ್ ಅಲ್ಲಿ ದೀಪ್ತಿ ಅಂತ ಕಮೆಂಟ್ ಬರ್ತಾಳಲ್ಲ ಇವಳೆ. ಓವರ್ ಆಕ್ಟಿಂಗ್. ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ. ಇಲ್ಲ, ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ. ಆಟ ಆಯ್ತು 100 ಮೀಟರ್. ಯಾರು ಫಸ್ಟ್? ನೀನಾ? ಅಲ್ಲ, ಸಿಂಚನ ಮತ್ತು ಸೃಜಾನಿ. ಅದು ಮಕ್ಕಳಿಗೆ. ನೀನು ಮಕ್ಕಳಲ್ಲ? ಅಲ್ಲ, ದೊಡ್ಡಾಗಿದ್ಯಾ? ತೆಪ್ಪು ಚೂರ್ನಕ್ಲೇ ಜಾಸ್ತಿ. ಅವರು ವೈಟ್ ಚೂಡಿದಾರ್, ಅವರು ಗೀತಕ್ಕ. ಬೇಗ ಸಬ್ಸ್ಕ್ರೈಬ್ ಮಾಡಿ. ಒಂದು 15,000 ಆಗುವ ಹಾಗೆ ಫಸ್ಟ್ ಇದೆ. ಗಣೇಶನ ಲವ್ ಸ್ಟೋರಿ ಬೇಗ ಹೇಳ್ತಾರೆ ಅಂತೆ. ಆಗ ಗಣೇಶನ ಲವ್ ಸ್ಟೋರಿ ಪಲ್ಯವರ ಬೈತಿದ್ದಾಳೆ ಎಲ್ಲರಿಗೆ. ಸಿವಳು ದೀಪ್ತಿ ಎಲ್ಲರಿಗೆ ಕೋಪದಲ್ಲಿ. ಹಿರಿಯರು ಕಿರಿಯರು ಅಂತ ವ್ಯತ್ಯಾಸ ಗೊತ್ತಿಲ್ಲ ನಿಂಗೆ? ಹಿರಿಯರಿಗೆ ಬೈತ್ಯಾರ ನೀನು? ದೊಡ್ಡವರಿಗೆ ಬೈತ್ಯಾ? ನೋಡಿ, ಎಲ್ಲರಿಗೆ ಬೈತಿದ್ದಾಳೆ ಇವಳು. ಇವಳಿಗೆ ಮದುವೆ ಆಗ್ಲಿಲ್ಲ. ಮದುವೆ ಆದವರಿಗೆ ಬೈತಿದ್ದಾಳೆ. ನಾವು ಮಹಿಳೆಯರು, ನೀವು ಹುಡುಗಿಯರು ಅಲ್ಲ? ಸಪ್ರೇಟಾ ನಿಮ್ಗೆ? ನೋಡು, ಮಹಿಳೆಯರೊಟ್ಟಿಗೆ ನೀನು ಓಡುದಾ? ಎಲ್ಲಿಂಟು? ಕರಿಮಣಿಯಲ್ಲಿಂಟು. ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ಮೋಸ. ರೆಡಿ 1 2 3 ಬಂದು ವಿಸಿಲ್ ಹೊಡುವೆ. ಸಂತೆ ರೆಡಿ 1 2 ಬಾಲಿಪು ಜನ ಉಂಟುದಲ್ಲ. 3 ಬಂತು ಜರಿ. 3 ವಿಸಿಲಾ? ಓಕೆ, 3 ವಿಸಿಲ್ ಮಾಡ್ಬೇಕು. 3 ವಿಸಿಲ್ ಮಾಡ್ಬೇ. 1 2 ಬರ್ತಾ ಕಾಲ್ಯಾ? ಬಂದ್ಬಿಲೆ. ಅಲ್ಲಿ ಬೋರ್ಡ್ ఉంది. ఒక దాయితే ಸೇರ್ದಿನಿ ರೆಕ್ಕ ಸಂತೆಲ್ಲ ಕಲ್ಪನ್ಯಾ. ಅಲ್ಲಿ ಜನ ಬರ್ತಿಗೆ ಸೇರ್ದಿನ ದಾನೆ ಪೂಜಿ ಮುಗ್ದೈತೆ ಕರ್ಮಗ ಸೇರ್ತೀನಿ. ಓಬೋ ಮೂಜಿ ಸಾರ ಬಲ್ತನ ಅಲ್ಲಿಗೆ 100 ಮೀಟರ್ ಬಲಿಪೇರ ಅಪ್ಪಿಜ. ಎಂತೆಂತ ಕರೆಂಟ್ ಅಲ್ಲ ಸತ್ಯ. ಯಾರು ಮೂಸರ ಸಾರ್ತ ಇನ್ನೊಂದು ಡಿಸ್ಕಸ್ ಪ್ಲೇಯರ್ ಆಟ ಆಡಿಸೋರಿ ಅವರು. ಮಮತ ಮಾಣಿ ಕಾಪಿ ಕಾರ್ಡ್ ಗುಡ್ಡಗಟ್ಟ. ಶಾಕ್. ಅವಳು ಫುಲ್ ರಾಕ್ ಆಚೆ ಅವಳು. ಇರೋ ಇಟ್ಟು ಬರ್ಬಾರ್ದು ಫ್ಯಾನ್. ಇವರಿಗೆ ಬಿಸಿಲಾಗ್ತದಂತ ಅದಕ್ಕೆ. ಇವರಿಗೆ ಪ್ರೈಸ್ ಸಿಕ್ಕದೇ ಚಾರ್. ಇವಳೊಬ್ಳು ಸೂಟ್ ಆಯ್ತಾ? ಇವಳಿದ್ದೀರ ಯಾರು ಕೊಟ್ಟದ ಯಾರು? ಮೆಲ್ಲ ಎನ್ನ ಕೆಬಿ ಹೋಗ್ಲು
ಉಂಡು ಬಲ ಬಲ ಒಂಜಿ ಉಂಡತ್ತ ನಮ್ಮ ಗೊಬ್ಬರ ನಿಮ್ಮಲ್ಲೆಲ್ಲ ಪಾಡೋಡ ನಿಮ್ಮಲ್ಲೆಲ್ಲ ದಾಯಿಗ ಗೊಬ್ಬರ ಏರನಿಯೇ ನಿನ್ನೆ ಮೊಬೈಲ್ ಮೊಬೈಲ್ ಮಾತಂದ ಗೊಬ್ಬರ ಅಂತ ನೋಡಿ ಗೈಸ್ ನಾನು ನೋಡ್ತಾ ಇದ್ದೇನೆ ನಿಜ ನೋಡಿ ಬಲಿಪಡ ಮನಪು ಮಾರೈತೀರ ದಾಯಿಜಿ ಮೊಬೈಲ್ ಎಲ್ಲ ಒತ್ಲಿಕ್ಕಿಲ್ಲ ಆಟ ಆಡಿಸುವಾಗ ಹಾ ಅದು ಅಪ್ಪೆ ಸಪೋರ್ಟ್ ಮಾಡ್ಲಿಕ್ಕಿಲ್ಲ ಹಾಗೆ ಅಮ್ಮ ಆಟ ಆಡಿಸಿದಂತೆ ಮಗಳು ಓಡುದಂತೆ ಎಂತ ಓ ಮಗಳ ಹುಟ್ಟು ಮಗಳ ಹುಟ್ಟು ಮಗನೇ ಔಟ್ ಅಂತೀರಿ ಅಂದು ಮಗಳೇನ ಔಟ್ ಅಂತೇಳಿ ನಾನು ಹಾಕುದೇ ಇಲ್ಲ ವಿಜಿಲ್ ಓಡಿ 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 ಮಕ್ಕಳೇ ಎಂತ ಹಾ ಟೀಚರ್ ಹೇಳುವಾಗ ಓಡ್ಬೇಕು ನೀವು ಅಜ್ಜಿ ನಾನ್ ಟೀಚರ್ ನಾನ್ ಜನ ಅಂದು ನಾಲ್ ಸರ್ದಿ ತನಿಗ್ಲಿ ಎಂಚಿನಯ ಒಂಜಿ ದೆಪ್ಪಲೆ ಶಕ್ ಕಂಟೆಂಟ್ ಮಾಡಿ ಆಟ ಆಡಿಸೋರಾಗ್ಲಿಲ್ಲ ಆಡ್ಕೊಂಡು ಬರ್ಬೋದು ಆಡು ಅಪ್ಪೆ ಸಪೋರ್ಟ್ ಮಾಡುದಾ ಈ ಕುಜಲಾಡು ದೇವಾಲಿ ಪುನಃ ಅಂತ ಯಾರು ಗೊಬ್ಬರ ಹತ್ತನ ಹಚ್ಚಿದೆ ಸಂಗೀತ ಕುರ್ಚಿ ಒಂಜುಂಡು ಒಂಜುಂಡು ಬಲಿ 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 ಬಲ ಹಾ ಬತ್ತಲ್ ನೀನ್ ಯಾವಾಗ್ಲೂ ಮಹಿಳೆಯರೊಟ್ಟಿಗೆ ಆಟ ಆಡುದ ನೀನು ಇಲ್ಲೆಲ್ಲ ಮದ್ವೆ ಆದವ್ರಿ ಅಂತ ಸ್ವಲ್ಪ ಪೂರ ಮದಿಮೆ ಏನಕ್ಲತ್ತ ಬಲ್ ಒಟ್ಟಿ ಮದಿಮೆ ಅಂದ್ರೆ ಅಲ್ಲ ಬಲ್ ದಾಯ್ತಿಕ್ ಓಬೋ ಪೂರ ಪೂರ ಮದಿಮೆ ಏನಕ್ಲೆ ಬಲ್ಲ ಪಿರೋ ಪಾ ನೋಡಿ ಗೈಸ್ ಇವಳು ಡೋಂಗಿ ಆಟ ಆಡುದು ಅಂತ ಡೋಂಗಿ ಆಟ ಆಡುದು ಅಕ್ಕ ಅಕ್ಕ ನೋಡಿ ನಿಂತ್ಲು ನೋಡಿ ಅಲ್ಲಿ ನಿಂತ್ಲು ನೋಡಿ ನಾನಿನ್ನ ಲೈವ್ ಅಲ್ಲಿ ಕರ್ದದಕ್ಕೆ ಇಲ್ಲಿ ಬಂದು ಪ್ರೈಸ್ ತಗೊಳ್ತಾರೆ ಇವರು ಒಂದು ಬಟನ್ ಇಲ್ಲ ಓಡಿ ಆಯ್ತಾ ಓಡ್ಲಿಕ್ಕೆ ಆಗುದಿಲ್ಲ ಈ ಸರ್ತಿ ಪಿಂಕಿ ಅಕ್ಕನಿಗೆ ಪ್ರೈಸ್ ಬಂದ್ರೆ 15,000 ಸಬ್ಸ್ಕ್ರೈಬ್ ವಾ ವಿಜಯ ಕವಿತಾ ಅವರು ಪ್ರಥಮ ಸ್ಥಾನ ಎಂತ ಗೊತ್ತುಂಟ ನಾನು ಇನ್ನಾದ್ರೆ ಇವರಿಗೆ ಬೇಕಂತೆ ಪ್ರೈಸ್ ನೋಡಿ ಬಟ್ಟಲು
ಮದುವೆ ಆದವರೊಟ್ಟಿಗೆ ಬಂದು ಆಟ ಆಡ್ತಿಯಲ್ಲ, ಎಂತದ ನಿನ್ನ ಅವಸ್ಥೆ ಎಂತ? ಲೈವಲ್ಲಿ ಹೇಳಕ್ಕೆ ಬಂದು ಒಂದು ಬಟ್ಟೆ ತಗೊಂಡು ಹೋಗ್ತೀನಿ ನೋಡಿ ಗೈಸ್, ಲೈವ್ ಅಲ್ಲಿ ದೀಪ್ತಿ ದೀಪ್ತಿ ಅಂತ ಬರ್ತಿತ್ತಲ್ಲ ಇವಳೆ. ನಾನೇ ಗಂಚು ಗಂಚು ಅಂತ ನನ್ನ ಗಣೇಶನನ್ನು ಕರೆಯುದು, ಗಂಡನನ್ನು ಕರೆಯುದು. ಅಣ್ಣ ಅಲ್ಲ, ಅದಕ್ಕಾಗಿ ಕರೆಯುದು ಪ್ರೀತಿಯಿಂದ. ಒಬ್ಬು ಅವರು ಬಾಡಿದ ಮುಖದಲ್ಲಿದ್ದಾರೆ. ಎಸ್ ಗೈಸ್, ಸುಮ್ಮನೆ ಆಟ ಆಡೋದನ್ನು ನೋಡಿ ವ್ಲಾಗ್ ಮಾಡುವಂತ ಬಂದದ್ದು. ಬಟ್ ಇವರು ಗೀತಕ್ಕ ಹೇಳಿದ್ರಲ್ಲ, ಸೊ ಅವರು ನನ್ನನ್ನು ಜಾಯಿನ್ ಮಾಡಿಸಿದ್ದು. ಸೊ ಸಂಗೀತ ಕುರ್ಚಿಯಲ್ಲಿ ಫಸ್ಟ್ ಬಂತು, ಮತ್ತು ನೋಂಡಿಯಲ್ಲಿ ಸೆಕೆಂಡ್. ಅದು ಹೇಗೆ ಗೊತ್ತುಂಟಾ, ಟೀಮ್ ಇದ್ದದ್ದು ಎರಡೇ, ಸೊ ಹಾಗಾಗಿ ಸೆಕೆಂಡ್ ಬಂತಿಲ್ಲ, ಇದ್ರೆ ಬರೋದೇ ಅಲ್ಲ. ಸೊ ಇಷ್ಟೆಲ್ಲ ವಿಷಯ. ಸೊ ಇದನ್ನ ಬ್ಲಾಗ್ ಇಷ್ಟೇ ಎಂಡ್ ಮಾಡ್ತಿದ್ದೇನೆ. ಸೊ ಇದನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಚಟಾ ಬಾಯ್, ಟೇಕ್ ಕೇರ್.